ಯಾವುದೇ ಮುಂಜಾಗ್ರತಾ ಕ್ರಮ ನಡೆಸದೆ ಏಕಾಏಕಿ ಬಂಡೆ ಸ್ಫೋಟ ನಡೆಸಿದ ಪರಿಣಾಮ ಬೃಹತ್ ಗಾತ್ರದ ಬಂಡೆಯೊಂದು ಗದ್ದೆಯಲ್ಲಿ ಹುಲ್ಲು ಕತ್ತರಿಸಿದ ಮಹಿಳೆಯೋರ್ವರ ಕಾಲಿನ ಬುಡಕ್ಕೆ ಹಾರಿ ಬಂದು ಬಿದ್ದಿದ್ದು ಮಹಿಳೆ ಸ್ವಲ್ಪದರಲ್ಲೇ ಅಪಾಯದಿಂದ ಪಾರಾಗಿದ್ದಾರೆ. ಪಡುಬಿದ್ರಿಯ ಕಲ್ಲಟ್ಟಿಯಿಂದ ಮೀನುಗಾರಿಕಾ ರಸ್ತೆಗೆ ಸಂಪರ್ಕ ಸೇತುವೆ ಹಾಗೂ ಕಿಂಡಿ ಅಣೆಕಟ್ಟು ನಿರ್ಮಾಣಕ್ಕೆ ಸಣ್ಣ ನೀರಾವರಿ ಇಲಾಖೆಯಿಂದ 3 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನ ಕುಂದಾಪುರ ಮೂಲದ ಗುತ್ತಿಗೆದಾರ ಗುತ್ತಿಗೆ ವಹಿಸಿಕೊಂಡಿದ್ದು, ಸೇತುವೆಯ ಫಿಲ್ಲರ್ ನಿರ್ಮಾಣ ಸಂದರ್ಭ ಬಂಡೆಕಲ್ಲು ದೊರಕಿದ್ದರಿಂದ ಅದನ್ನು ಸ್ಥಳೀಯರಿಗೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಅಕ್ರಮವಾಗಿ ಕೆಲ ದಿನಗಳಿಂದ ಸ್ಫೋಟ ನಡೆಸುತ್ತಿದ್ದಾರೆ. ಇದೀಗ ಜನನಿಬಿಡ ಪ್ರದೇಶವಾದ ಈ ಭಾಗದಲ್ಲಿ ನಿರಂತರ ಜನ ಅಡ್ಡಾಡುವುದಲ್ಲದೆ ಸುತ್ತಲೂ ವಾಸದ ಮನೆಗಳಿದ್ದು ಮನೆಗಳಿಗೂ ಅಪಾಯ ಕಟ್ಟಿಟ್ಟಬತ್ತೆ. ಸ್ಫೋಟಕ ಬಳಸಲು ಗಣಿ ಇಲಾಖೆಯ ಪರವಾನಗಿ ಸಹಿತ ಈ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೀರಿ ಎಂಬುದನ್ನು ದೃಢಪಡಿಸತಕ್ಕದು ಎಂಬುದು ಸ್ಥಳೀಯರ ಆಕ್ರೋಶದ ಮಾತು. ಸಣ್ಣ ಆಲೋಚನೆಗಳು ದೊಡ್ಡ ಸಾಧನೆಗೆ ಒಂದು ದಾರಿ. ಮನೆ ಅದಕ್ಕೊಂದು ಒಳ್ಳೆ ಸೈಟು. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ ಯೋಜನೆ ಪಕ್ಕ ಇರಬೇಕು. ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಕೋಟಿ ಅಲ್ಲ, ಲಕ್ಷ ಅಲ್ಲ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ.